ಕುಂದಾಪುರ ತಾಲೂಕಿನ ನೆರಳಕಟ್ಟೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ನಡೆಯುವ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಡಿಸೆಂಬರ್ 14ರಿಂದ ಡಿಸೆಂಬರ್ 20ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ. ಡಿಸೆಂಬರ್ 14ರಂದು ಬೆಳಗ್ಗೆ ಮತ್ತು ರಾತ್ರಿ ಗಣಹೋಮ, ಪ್ರಾಯಶ್ಚಿತ್ತ ಪ್ರಧಾನ ಹೋಮ, ಜಪ, ಅಘೋರಾಸ್ತ್ರ ಹೋಮ, ಕಲಾತತ್ವ ಹೋಮ, ವಾಸ್ತು ರಾಕ್ಷುಘ್ನ ಹೋಮ, ಬ್ರಹ್ಮಕಲಶ. ಡಿಸೆಂಬರ್ 15ರಂದು ಬೆಳಗ್ಗೆ ಮುಹೂರ್ತ ಬಲಿ, ಪೃಥ್ವಿಕಾಹರಣ, ರಾತ್ರಿ ಅಂಕುರಾರೋಹಣ, ಸೋಮಕಲಶ ಸ್ಥಾಪನೆ. ಡಿಸೆಂಬರ್ 16ರಂದು ಬೆಳಗ್ಗೆ ಸ್ವಸ್ತಿ ಪುಣ್ಯಾಹ ವಾಚನ, ಗರುಡಾದಿವಾಸ ಹೋಮ, ಧ್ವಜಾರೋಹಣ, ವೇದಾರಂಭಣ, ರಾತ್ರಿ ಮಂಟಪ ಸಂಸ್ಕಾರ, ರಾಶುಘ್ನ ಹೋಮ, ವಾಸ್ತುಪೂಜಾ, ಬೇರಿತಾಡನ, ಪಂಚವಾದ್ಯ ಪೂಜಾ, ದಿಶಾ ಹೋಮ, ಕೌತುಕ ಪೂಜಾ, ಕೌತುಕ ಬಂಧದ ಗರುಡ ವಾಹನೋತ್ಸವ ನಡೆಯಲಿದೆ. ಡಿಸೆಂಬರ್ 17ರಂದು ಬೆಳಿಗ್ಗೆ ಪುಣ್ಯಾಹ ನಾಂದಿ, ಅಗ್ನಿ ಜನನ ಹೋಮ, ಆದಿವಾಸ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ರಾತ್ರಿ ನಗರೋತ್ಸವ, ರಂಗಪೂಜೆ, ಗರುಡ ವಾಹನೋತ್ಸವ. ಡಿಸೆಂಬರ್ 18ರಂದು ಬೆಳಿಗ್ಗೆ ಪುಣ್ಯಾಹ, ಆದಿವಾಸ ಹೋಮ, ರಥಾದಿವಾಸ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ಮಧ್ಯಾಹ್ನ ಶ್ರೀಮನ್ ಮನ್ಮಹಾರಥೋತ್ಸವ, ರಾತ್ರಿ ಭೂತಬಲಿ ಉತ್ಸವ, ಶಯನೋತ್ಸವ ಜರುಗಲಿದೆ. ಡಿಸೆಂಬರ್ 19ರಂದು ಪ್ರಬೋಧೋತ್ಸವ, ಆದಿವಾಸ ಹೋಮ, ಯಾತ್ರಾ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ರಾತ್ರಿ ಚೂರ್ಣೋತ್ಸವ ನಡೆಯಲಿದೆ. ಡಿಸೆಂಬರ್ 20ರಂದು ಬೆಳಿಗ್ಗೆ ವಾರುಣ ಹೋಮ, ಅವಭೃತ, ಪೂರ್ಣಾಹುತಿ ಹೋಮ, ಧ್ವಜಾರೋಹಣ, ಮಹಾಪ್ರಸಾದ ವಿತರಣೆ. ಎಲ್ಲ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ದರ್ಶನವನ್ನ ಪಡೆದು ಸಿರಿಮಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ವಿನಂತಿಸಿಕೊಂಡಿದ್ದಾರೆ. ಈ ದೇವಸ್ಥಾನ ಪುರಾತನವಾದಂಥ ಸಾಧಾರಣ 800 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿರುವಂಥದ್ದು. ಇಲ್ಲಿ ಇದು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಅಂತ ಈಗ ಇದೆ, ನೇರ್ಲಕಟ್ಟೆಯದು. ಆದರೆ ಮುಖ್ಯವಾಗಿ ಮುಂಚೆ ಇರುವಂಥದ್ದು ಹೆಸರು ಇದು ಹಳೆಯಂಗಡಿ ರಾಮೇಶ್ವರ ಅಂತೇಳಿ. ಅಂದರೆ ಇಲ್ಲಿ ವೆಂಕಟರಮಣ ಹಾಗೂ ಈಶ್ವರ ಎರಡೂ ದೇವರನ್ನು ಈ ದೇವಸ್ಥಾನ ಹೊಂದಿದೆ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ಶಿವರಾತ್ರಿ ಹಾಗೂ ಅಷ್ಟಮಿ ಎರಡೂ ಕಾರ್ಯಕ್ರಮಗಳನ್ನು ನಾವು ವಿಶೇಷವಾಗಿ ಇಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಪ್ರತಿ ವರ್ಷ ಸೋಣೆ ತಿಂಗಳಲ್ಲಿ ಸಹ ಸೋಣೆ ಆರತಿ ಅನ್ನುವಂಥದ್ದು ಒಂದು ತಿಂಗಳ ನಡೀತದೆ. ಅದಲ್ಲದೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ನಡೀತದೆ. ಅದಲ್ಲದೆ ವಾರ್ಷಿಕವಾಗಿ ಮೇ ತಿಂಗಳಲ್ಲಿ ಪ್ರತಿ ವರ್ಷ ಸಡಗರದ ಜಾತ್ರೆಯನ್ನು 5 ದಿವಸಗಳ ಜಾತ್ರೆಯನ್ನು ನಡೆಸ್ತೇವೆ. ಆದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ 2 ವರ್ಷದಿಂದ ಕೊರೋನಾದ ಮಹಾಮಾರಿಯಿಂದಾಗಿ ನಮ್ಮ ಈ ಊರಿನ ಜಾತ್ರೆ ಅನ್ನೋದು 2020 ಮೇ ಹಾಗೂ 2021 ಮೇಯಲ್ಲಿ ಸಹ ನಮಗೆ ಜಾತ್ರೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ. ಹಳ್ಳಿ ಜನ ಪೇಟೆಗೆ ಹೋಗ್ತಾರೆ, ಪೇಟೆ ಜನ ಹಳ್ಳಿಗೆ ಬರ್ತಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಸತ್ಯನಾಥ್ ಸ್ಟೋರ್ಸ್ ಬಟ್ಟೆ ಮಳಿಗೆ ಹೊಸ ರೂಪದಲ್ಲಿ ನವ ರಂಗಿನಲ್ಲಿ ನಿಮ್ಮನ್ನು ಸ್ವಾಗತಿಸಲಿದೆ. 20 ರಾಜ್ಯಗಳಿಂದ ಅಲ್ಲಿಯ ವೈವಿಧ್ಯಮಯ ಜವಳಿಯ ಸಂಗ್ರಹ. ಸತ್ಯನಾಥ್ ಸ್ಟೋರ್ಸ್ ಅಂದರೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಬಟ್ಟೆಗಳ ಮಹಾಸಂಗಮ. ಒಮ್ಮೆ ಭೇಟಿ ಕೊಡಿ, ನಮ್ಮ ಆತಿಥ್ಯ ನೋಡಿ.